ಮಚ್ಚಂಪಾಡಿ ಹಾಗೂ ಪಾಪಿಲವನ್ನ ಸಂಪರ್ಕಿಸುವಂತಹ ಸೇತುವೆಯೊಂದು ಇತ್ತೀಚೆಗೆ ಸುರಿದಂತಹ ಧಾರಾಕಾರ ಮಳೆಯಿಂದಾಗಿ ಸೇತುವೆಯ ಒಂದು ಭಾಗ ಕುಸಿದು ಬಿದ್ದಿತ್ತು. ಸೇತುವೆ ಕುಸಿದು ಬಿದ್ದು ಒಂದು ವಾರ ಕಳೆದರೂ ಸೇತುವೆ ದುರಸ್ತಿಗೆ ಮುಂದಾಗದ ಜನಪ್ರತಿನಿಧಿಗಳ ವಿರುದ್ಧ ಎಸ್ಡಿಪಿಐ ಕಾರ್ಯಕರ್ತರು ಪ್ರತಿಭಟನೆ ನಡೆಸಲು ಮುಂದಾಗಿದ್ದಾರೆ. ಸುಮಾರು 20 ವರ್ಷ ಹಳೆಯದಾಗಿರುವ ಸೇತುವೆ ಕುಸಿದಿರುವ ಹಿನ್ನೆಲೆಯಲ್ಲಿ ಶಾಲಾ ಮದರಾಸ ವಿದ್ಯಾರ್ಥಿಗಳು ಹಾಗೂ ಇತರ ಪ್ರದೇಶವಾಸಿಗಳು ಸಂಕಷ್ಟದಲ್ಲಿ ಸಿಲುಕಿದ್ರು. ಈ ಸೇತುವೆಯನ್ನ ಸಂಪೂರ್ಣವಾಗಿ ನವೀಕರಿಸಲು ಶಾಸಕರ ನಿಧಿಯಿಂದ ಈಗಾಗಲೇ 1 ಕೋಟಿ ರೂಪಾಯಿ ಮಂಜೂರಾಗಿರುವುದಾಗಿ ಊರವರೇ ಹೇಳ್ತಿದ್ದಾರೆ. ಆದರೆ ಸಣ್ಣ ಮಟ್ಟದ ದುರಸ್ತಿಯನ್ನ ನಡೆಸಿದರೆ ತಾತ್ಕಾಲಿಕವಾಗಿಯಾದರೂ ವಾಹನ ಸಂಚಾರವನ್ನ ಪುನರಾರಂಭಿಸಬಹುದೆಂಬ ಉದ್ದೇಶದಿಂದ ಊರವರು ಪಂಚಾಯತ್ ಅಧಿಕೃತರಲ್ಲಿ ಹಲವಾರು ಸಲ ವಿನಂತಿಸಿಕೊಂಡಿದ್ದಾರೆ. ಬಳಿಕ ಒಮ್ಮೆ ಕಾರ್ಯದರ್ಶಿಯವರು ಭೇಟಿ ನೀಡಿ ಮೇಲಾಧಿಕಾರಿಗಳಿಂದ ನಮಗೆ ಆದೇಶ ಬರಬೇಕು ಎಂಬುದಾಗಿ ಹೇಳಿ ಹೋದವರು ಬಳಿಕ ಮೌನವನ್ನ ಪಾಲಿಸಿರುವುದಾಗಿ ಊರವರು ಆರೋಪಿಸಿದ್ದಾರೆ. ಈ ನಿಟ್ಟಿನಲ್ಲಿ ಮೌನ ಆಚರಣೆಯನ್ನ ಪ್ರತಿಭಟಿಸಿದ ಸದ್ರಿ ವಾರ್ಡಿನ ಎಸ್ಡಿಪಿಐ ಸದಸ್ಯ ಫೈಸಲ್ ಮಚ್ಚಂಪಾಡಿಯವರು ಎಸ್ಡಿಪಿಐ ಕಾರ್ಯಕರ್ತರನ್ನ ಜೊತೆಯಾಗಿಸಿ ಸುಮಾರು ಅಂದಾಜು 30,000 ರೂಪಾಯಿಯನ್ನ ಸ್ವಂತ ಕೈಯಿಂದಲೇ ವ್ಯಯಿಸಿ ಸೇತುವೆಯ ದುರಸ್ತಿ ಕಾರ್ಯವನ್ನ ಪೂರ್ತಿಗೊಳಿಸಿ ತಾತ್ಕಾಲಿಕವಾದ ವಾಹನ ಸಂಚಾರಕ್ಕೆ ಅನುವು ಮಾಡಿಕೊಟ್ಟು ಊರವರ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ. ರೆಹಮಾನ್ ಉದ್ಯಾವರ V4 News 24/7 ಮಂಜೇಶ್ವರ.